ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ. ಓಕೆ, ನೋಡುವಾಗಲೇ ಗಮ್ಮತ್ತು ಕಾಣ್ತಾ ಉಂಟು, ಹೊಡಿತಾ ಉಂಟು ಮೂಗಿಗೆ ಹಾಗೆ ಘಮ ಘಮ ಅಂತ. ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ ತಯಾರಿಸುವ ವಿಧಾನ: 4 ರಿಂದ 5 ಹಸಿಮೆಣಸಿಗೆ, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕೋಳಿ ಮಾಂಸಕ್ಕೆ ಉಪ್ಪು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಅರಶಿನ ಪುಡಿ, ರುಬ್ಬಿದ ಮಸಾಲೆ, 1 ಮೊಟ್ಟೆ ಹಾಕಿ ಬೆರೆಸಿಕೊಳ್ಳಿ. ಅರ್ಧ ಗಂಟೆಗಳ ಕಾಲ ನೆನೆಯಲು ಇಟ್ಟು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಲ್ಲಿ ಒಂದೊಂದಾಗಿ ಹಾಕಿ ಕಂದು ಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಈರುಳ್ಳಿ ಹಾಕಿ ಹುರಿದು ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಕರಿದಿಟ್ಟ ಕೋಳಿ ಮಾಂಸ, ಕರಿಮೆಣಸಿನ ಪುಡಿ ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿ ಬೆರೆಸಿಕೊಳ್ಳಿ. ಈಗ ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ ಸವಿಯಲು ಸಿದ್ಧ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.